एकवक्त्रं द्विनेत्रं देवताकस्वमानिकायेन चतुर्भुजं वज्रशक्तिमुकुटाभयदायं दिव्यगन्धायुक्तां शुक्लयज्ञोपवेशनं शिवशक्तिं न्याययोगं ज्ञानशक्तिस्वरूपिणं भक्तानां वरदं देवं कार्तिकेयं उपास्महे ಕ್ಷೇತ್ರದ ಪರವಾಗಿ ಯಕ್ಷಗಾನ ಮೂಲಕ ಜನರಿಗೆ ಇತಿಹಾಸ ಪುರಾಣಗಳ ಒಳ್ಳೆಯ ವಿಚಾರಗಳನ್ನು ಹಂಚಬೇಕು ಅನ್ನೋ ದೃಷ್ಟಿಯಿಂದ ಹಿರಿಯರಿಂದ ಭಾಷೆಯನ್ನು ಇವತ್ತು ಅವರ ನೇತೃತ್ವದಲ್ಲಿ ನಡೆಯಲಿಕ್ಕೆ ನೇತೃತ್ವ ಅನ್ನುವಂಥದ್ದು ನಮಗೆಲ್ಲ ಗೊತ್ತು. ಹೇಳಲಿಕ್ಕೆ ಹೆಸರು ದೊಡ್ಡದಾಗ್ಬೋದು, ಆದರೆ ಅದನ್ನು ಅಷ್ಟೇ ಕರ್ತವ್ಯದ ನಿಷ್ಠೆಯಿಂದ ಮಾಡ್ತಾ ಇರುವಂಥವ್ರನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಇದರಲ್ಲಿ ಅವರು ಯಾವಾಗಲೂ ಸಿಗ್ತಾ ಇರುವಂಥವರು ಮತ್ತು ಆ ಒಂದು ರೀತಿಯ ಶ್ರದ್ಧೆಯಿಂದ ನಡೆಸ್ತಾ ಇರುವಂಥವರು. ಅವರದಾದಂತಹ ಶ್ರದ್ಧೆಗೆ ತಕ್ಕಂತಹ ಫಲವನ್ನು ಇಟ್ಟು ಮುಂದಕ್ಕೆ ಇಡೀ ನಮ್ಮ ರಾಷ್ಟ್ರಕ್ಕೆ ಯಾವ ರೀತಿ ಮಾರ್ಗದರ್ಶನ ಬೇಕು ಅಂತಹ ರೀತಿಯ ಮಾರ್ಗದರ್ಶನ ಇಲ್ಲಿಂದ ಸಿಗುವಂತಾಗಬೇಕು ಫಲ ಇಟ್ಟು ಪ್ರಾರ್ಥಿಸ್ತಾ ಇದ್ದಾರೆ. ತಿರುಗಾಟದ ಆರಂಭ ಅದು ನಮ್ಮ ಕ್ಷೇತ್ರದಿಂದ 5ನೇ ವರ್ಷದ ಯಕ್ಷಗಾನವಿದು. ಅಷ್ಟು ಶ್ರಮ ಪಡ್ತಾ ಇರುವಂತಹ ಅವರದಾದಂತಹ ಆ ಶ್ರಮದ ಫಲವೂ ನಮಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಎಷ್ಟು ಜನರ ಬೆಂಬಲ ಇದೆ ಅನ್ನುವಂಥದ್ದು ನಾವು ತಿಳಿತಾ ಇದ್ದೇವೆ. ದೇವರ ಅನುಗ್ರಹವು ಸರ್ವೇಭ್ಯೋ ದೇವೇಭ್ಯೋ ತಮಸ್ತು. नवो नवो भवति जायमानोऽग्नां केतुर्दामेत्यग्रं भागं देवेभ्यो विददात्यायन् प्रतिन्दमा स्थिरते दीर्घमायुः आयति तावज्जीवजया आजया बहुपुत्रलाभं जलदं संवत्सरं दीर्घमायुः. ಪ್ರತಿ ವರ್ಷ ನಮಗೆ ಅವರಿಂದ ಆಟ ಆಡಿಸಿಕೊಂಡು ದೇವರ ಸೇವೆ ಮಾಡಿಸಿಕೊಂಡು ಮತ್ತು ಅವರನ್ನು 5ನೇ ವರ್ಷ ನಮ್ಮೊಂದಿಗೆ ಇದು ನಮ್ಮ ಧರ್ಮ ಹಾಗೆ ನಾವು ಸದಾನದಲ್ಲಿ ಹೇಳಿದ್ದೇವೆ. ಅವರನ್ನು 125 ಜನ ಹೇಗೆ ಬರ್ತಾರೆ, ಯಾವ ಟೈಮ್ ಅಂತ ಗೊತ್ತಿಲ್ಲ. ಜಪ್ಪು ಮಂದಿರದಿಂದ 50 ವರ್ಷ ಹಿಡಿದು ಯಕ್ಷಗಾನ ಮಾಡಿಸ್ಕೊಂಡು ಬಂದವರು ನಮ್ಮ ಮೇಳದ ಆಟವನ್ನು ಮಾಡ್ತಾ ಇರ್ತಾರೆ. ಎಲ್ಲ ಸೇವಾರ್ಥಿಗಳ ಇಷ್ಟಾರ್ಥವನ್ನು ಆ ಸುಬ್ರಹ್ಮಣ್ಯ ದೇವರು ಮಾಧು ಜ್ಞಾನಶಕ್ತಿಸ್ವರೂಪಿಣಂ ಭಕ್ತಾನಾಂ ವರದಂ ದೇವಂ ಕಾರ್ತಿಕೇಯಂ ಉಪಾಸ್ಮಹೇ. ಸ್ವಾಮಿನೇ ನಮಃ.
गणाधिपतिभ्यां नमः। सुंदरांग सुकलान्वित शुभ चरण
ते ब्रह्मलोके तु परान्तराले परामृतात् परिमुच्यन्ति सर्वे पापं परमेश्वभूतं यत्पुण्डरीकं परमस्य सर्गस्थं वेदान्ते च प्रतिष्ठितः तस्य प्रकृतिलस्य परस्वमहे